ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸಲಿರುವ ಕೀರ್ತನೆ 90ರಿಂದ ಇಷ್ಟರ ತನಕ 89 ಕೀರ್ತನೆಗಳನ್ನು ನಾವು ಧ್ಯಾನಿಸಿದೆವು. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ಕೀರ್ತನೆಗಳನ್ನು ನಾವು ಧ್ಯಾನಿಸುವಾಗ ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸಿರಿ. ನಿಮ್ಮ ಪವಿತ್ರಾತ್ಮರ ವರಗಳಿಂದ ನಮ್ಮನ್ನು ತುಂಬಿರಿ. ಪವಿತ್ರಾತ್ಮರನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸಿರಿ. ಸ್ವರ್ಗೀಯ ಜ್ಞಾನದಿಂದ ಇವುಗಳನ್ನು ಅರ್ಥೈಸುವಂತೆ ನಮ್ಮ ಮನೋನೇತ್ರಗಳನ್ನು ತೆರೆಯಿರಿ. ಈ ಕೀರ್ತನೆಗಳು ತಿಳಿಸುವ ಸತ್ಯಗಳನ್ನು ನಾವು ಅನುಸರಿಸಿ ಜೀವಿಸಲು ಬೇಕಾದ ಕೃಪೆಯನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಕೀರ್ತನೆ 90 ನಾವು ತೆಗೆದುಕೊಳ್ಳೋಣ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀನೆಮಗೆ, ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ ಭೂದೇಶಗಳು ಆಗುವುದಕ್ಕೆ ಮೊದಲಿಂದ ನೀನೆಮಗೆ ದೇವರು ಯುಗ ಯುಗಗಳಿಂದ. ಇಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತಿಹೆ, ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೆ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ, ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ. ಮನುಷ್ಯರು ನೀ ಹರಿದೋಡಿಸುವ ಹೊಯ್ಲು, ಇರುಳಿನ ಕನಸು ಹಗಲಿನ ಗರಿಹುಲ್ಲು. ಚುಗುರಿ ಹೂ ಬಿಡುವುದದು ಬೆಳಗಿನಲ್ಲಿ, ಸೊರಗಿ ತರಗಾಗುವುದು ಬೈಗಿನಲ್ಲಿ. ಇಲ್ಲವಾಗುವೆವು ನಿನ್ನ ಕೋಪದಿಂದ, ತಲ್ಲಣಗೊಳ್ಳುವೆವು ನಿನ್ನ ರೌದ್ರದಿಂದ. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ ನಮ್ಮ ಪಾಪ ದೋಷಗಳು, ನಿನ್ನ ಮುಖಕಾಂತಿಗೆ ಬಟ್ಟ ಬಯಲಾಗಿವೆ ಗುಪ್ತ ಅಪರಾಧಗಳು. ನಿನ್ನ ಕನಲಿನಲ್ಲೇ ಕಳೆದಿವೆ ನಮ್ಮ ದಿನಗಳು, ನಿಟ್ಟುಸಿರಿನಂತೆ ಮುಗಿಯುವುದೆಮ್ಮ ಬದುಕು ಬಾಳು. ನಮ್ಮ ಆಯುಷ್ಕಾಲ 70 ವರುಷ, ಹೆಚ್ಚಾಗಿದ್ದರೆ ಬಲ 80 ವರುಷ. ನಿನ್ನ ಕೋಪದ ಪ್ರತಾಪವನ್ನು ಬಲ್ಲವರಾರು, ಭಯಂಕರ ರೌದ್ರವನ್ನು ಅನುಭವಿಸುವರಾರು. ಜೀವನ ಅವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನ ಉಳ್ಳಂತ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ, ಕೋಪವೆಷ್ಟರ ತನಕ ನಿನ್ನೀ ಸೇವಕರ ಮೇಲಿರಲಿ ಮರುಕ. ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಸುಖಪಡಿಸುವೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕೆಡುಕನ್ನು ನಾವು ಅನುಭವಿಸಿದಷ್ಟು ವರ್ಷ ಕಾಲ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಹೌದು, ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಸುಮಾರು 17 ವಾಕ್ಯಗಳುಳ್ಳ ಈ ಕೀರ್ತನೆ ನಶ್ವರ ಮಾನವನಿಗೆ ಶಾಶ್ವತ ಆಶ್ರಯ ದೇವರಾಗಿದ್ದಾರೆ. ನಮ್ಮ ಆಶ್ರಯ ಸರ್ವೇಶ್ವರ ಸ್ವಾಮಿಯಾಗಿದ್ದಾರೆ. ಅದಕ್ಕೆ ಈ ಕೀರ್ತನೆ ಹೀಗೆ ಆರಂಭವಾಗುತ್ತೆ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀನೆಮಗೆ. ಶಾಶ್ವತ, ಇದು ಶಾಶ್ವತವಲ್ಲ. ನಾವು ಹೇಳ್ತೀವಿ ಇಲ್ಲಿ ಸುಮ್ಮನೆ ಅಲ್ಲಿ ನಮ್ಮ ಮನೆ ಅಂತೀವಿ, ಅಂದ್ರೆ ಇದು ಶಾಶ್ವತ ನಿವಾಸವಲ್ಲ. ಅದಕ್ಕೆ ನಾವು ಮಾಡ್ತೀವಲ್ವಾ, ಶಾಶ್ವತವಲ್ಲದ ಈ ನಿವಾಸ. ಆದರೆ ಪ್ರಭು ನಮಗೆ ಶಾಶ್ವತ ನಿವಾಸ. ಪ್ರಭುವಿನಲ್ಲಿ ನಮ್ಮ ಜೀವನ, ನಾವು ಆತನೊಡನೆಗೆ ಬಾಳುವುದು, ಅದು ನಮ್ಮ ಶಾಶ್ವತ ನಿವಾಸ. ಪ್ರಭು ತಲತಲಾಂತರಕ್ಕೆ ಶ್ರೀನಿವಾಸ ನೀನೆಮಗೆ, ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿನಿಂದ ಭೂದೇಶಗಳು ಆಗುವುದಕ್ಕೆ ಮೊದಲಿಂದ ನೀನೆಮಗೆ ದೇವರು ಯುಗ ಯುಗಗಳಿಂದ. ಅಂದ್ರೆ ಆದಿಯು ನೀನೆ, ಅಂತ್ಯವು ನೀನೆ, ಆಕಾರವು ನೀನೆ, ಳಾಕಾರವು ನೀನೆ, ಆಲ್ಫವು ನೀನೆ, ಒಮೆಗವು ನೀನೆ ಅಂತ ನಾವು ಓದ್ತೀವಲ್ಲ ಪ್ರಕಟಣಾ ಗ್ರಂಥದಲ್ಲಿ. ಬೆಟ್ಟಗಳು ಹುಟ್ಟುವುದಕ್ಕೆ ಮುಂಚಿಂದ
ಭೂದೇಶಗಳು ಆಗುವುದಕ್ಕೆ ಮೊದಲಿಂದ ನೀ ನೆಮಗೆ ದೇವರು ಯುಗ ಯುಗಗಳಿಂದ, ನೀ ನೆಮಗೆ ದೇವರು ಯುಗ ಯುಗಗಳಿಂದ, ನೀ ನೆಮಗೆ ದೇವರಾಗಿದ್ದೀಯಾ. ಅಂದ್ರೆ ನಿನ್ನ ಅಸ್ತಿತ್ವ ಅದು ಸದಾಕಾಲ ಇರುವಂಥದ್ದು. ಈ ಬೆಟ್ಟ ಗುಡ್ಡಗಳು ನೀನು ಸೃಷ್ಟಿ ಮಾಡಿಸಿದಂಥದ್ದು. ಇಳೆಯ ಮಾನವರನ್ನು ನೀ ಮಣ್ಣು ಪಾಲಾಗಿಸುತ್ತೀಯೇ. ನಾವೆಲ್ಲರೂ ಮಣ್ಣು ಪಾಲಾಗಿ ಹೋಗ್ತೀವಿ. ಮನುಷ್ಯ ಮೆರೆಯದಿರು, ನಾನು ನೀವು ಮೆರೆಯಬೇಕಾಗಿಲ್ಲ. ದಿನ ಹೋಗುತ್ತಾ ಹೋಗುತ್ತಾ ನಾವು ಸಮಾಧಿಗೆ ಹತ್ರವಾಗ್ತಾ ಇದ್ದೀವಿ. ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೇ, ನರಪುತ್ರರೇ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೇ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ. ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ. ನೋಡಿ, ದೇವರ ಮುಂದೆ ಸಹಸ್ರ ವರುಷ ಅದು ಒಂದು ದಿವಸದ ಹಾಗೆ, ಒಂದು ದಿವಸ ಸಹಸ್ರ ವರ್ಷದ ಹಾಗೆ. ಮನುಷ್ಯರದು ನೀ ಅರಿದೋಡಿಸುವ ಹುಯಿಲು, ಇರುಳಿನ ಕನಸು ಹಗಲಿನ ಗರಿಹುಲ್ಲು. ಏನಾಗುತ್ತೆ, ಮನುಷ್ಯ ಯಾರು? ಒಂದು ಗರಿಹುಲ್ಲು. ಗರಿಹುಲ್ಲು ಏನಾಗುತ್ತೆ, ಅದು ನಾವು ನೋಡ್ತೀವಿ ಬೆಳೆಯುತ್ತೆ ಮತ್ತು ಅದು ನಾಶವಾಗಿ ಹೋಗುತ್ತೆ. ಹಾಗೇನೆ ಮನುಷ್ಯನ ಜೀವನನೂ ಕೂಡ ಅಷ್ಟೇ. ಮನುಷ್ಯರು ನೀ ಹರಿದೋಡಿಸುವ ಹುಯಿಲು, ಇರುಳಿನ ಕನಸು ಹಗಲಿನ ಗರಿಹುಲ್ಲು. ಚುಗುರಿ ಹೂ ಬಿಡುವುದದು ಬೆಳಗಿನಲ್ಲಿ, ಸೊರಗಿ ತರಗಾಗುವುದು ಬೈಗಿನಲ್ಲಿ. ನೋಡಿ, ಏನಾಗುತ್ತೆ, ಬೆಳಿಗ್ಗೆ ಹೂ ಬಿಡುತ್ತೆ, ಸಾಯಂಕಾಲ ಅದು ಬಾಡಿ ಹೋಗುತ್ತೆ. ನಮ್ಮ ಜೀವನನೂ ಅಷ್ಟೇ. ಈ ಲೋಕದಲ್ಲಿ ಕೆಲವು ವರ್ಷಗಳ ಕಾಲ, ನಂತರ ನಾವು ಎಲ್ಲರೂ ಈ ಲೋಕದಿಂದ ಹೋಗಬೇಕು. ಇಲ್ಲವಾಗುವೆವು ನಿನ್ನ ಕೋಪದಿಂದ, ತಲ್ಲಣಗೊಳ್ಳುವೆವು ನಿನ್ನ ರೌದ್ರದಿಂದ. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ ನನ್ನ ಪಾಪ ದೋಷಗಳು, ನಿನ್ನ ನೋಟಕ್ಕೆ ಮರೆಯಾಗಿಲ್ಲ ನನ್ನ ಪಾಪ ದೋಷಗಳು. ನಿನ್ನ ಮುಖಕಾಂತಿಗೆ ಬಟ್ಟ ಬಯಲಾಗಿವೆ ಗುಪ್ತ ಅಪರಾಧಗಳು. ನಿನ್ನ ನೋಟಕ್ಕೆ ಮರೆಯಾಗಿಲ್ಲ ನನ್ನ ಪಾಪಗಳು ದೋಷಗಳು ಎಲ್ಲ ನಿನಗೆ ತಿಳಿದಿವೆ ಪ್ರಭು. ನಿನ್ನ ಮುಖಕಾಂತಿಗೆ ಬಟ್ಟ ಬಯಲಾಗಿವೆ ಗುಪ್ತ ಅಪರಾಧಗಳು. ನಮ್ಮ ಗುಪ್ತ ಅಪರಾಧಗಳು ಪ್ರಭು ನಿಮಗೆ ತಿಳಿದಿವೆ, ನಮ್ಮನ್ನು ಮನ್ನಿಸು. ನಿನ್ನ ಕನಲಿನಲ್ಲೇ ಕಳೆದಿವೆ ನಮ್ಮ ದಿನಗಳು, ನಿಟ್ಟುಸಿರಿನಂತೆ ಮುಗಿಯುವುದೆಮ್ಮ ಬದುಕು ಬಾಳು. ನಿನ್ನ ಕನಲಿನಲ್ಲೇ ಅಂದ್ರೆ ನಿನ್ನ ನೆನೆಯುವುದರಲ್ಲೇ ಕಳೆದಿವೆ ನಮ್ಮ ದಿನಗಳು, ನಿಟ್ಟುಸಿರಿನಂತೆ ಮುಗಿಯುವುದೆಮ್ಮ ಬದುಕು ಬಾಳು. ವಾಕ್ಯ 10, ನಮ್ಮ ಆಯುಷ್ ಕಾಲ 70 ವರುಷ. ಹೆಚ್ಚಾಗಿದ್ದರೆ ಬಲ 80 ವರುಷ, ಅದರ ಮೇಲೆ ಸಿಕ್ಕಿದ್ರೆ ಬೋನಸ್. ನಮ್ಮ ಆಯುಷ್ ಕಾಲ ಎಷ್ಟು ವರುಷ? 70 ವರುಷ. ನಾವು ಹೆಚ್ಚದಾಗಿ ಹೇಳ್ತೀವಿ 60, 70. ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಆಫ್ಟರ್ 40 ಲೈಫ್ ಈಸ್ ಡರ್ಟಿ ಅಂತಾರೆ. ಯಾಕಂದ್ರೆ ಆಮೇಲೆ ಡಯಾಬಿಟಿಸ್, BP ಏನೇನೋ ಸ್ಟಾರ್ಟ್ ಆಗುತ್ತೆ ಅಂತೆ. ಆಮೇಲೆ ಹಿಂದಿನ ಥರ ಇರ್ಲಿಕ್ಕೆ ಆಗೋಲ್ಲ, ಒಂದೊಂದು ಹಂತಗಳಿವೆ. ಬೈಬಲ್ ಹೇಳುತ್ತೆ ನಮ್ಮ ಆಯುಷ್ ಕಾಲ 70 ವರುಷ. ಸಿರಾಕನ ಗ್ರಂಥದಲ್ಲಿ ಒಂದು ಮಾತು ಇದೆ, ನಾವು ನೋಡೋಣ. ಸಿರಾಕನ ಗ್ರಂಥ 18ನೇ ಅಧ್ಯಾಯ ವಾಕ್ಯ 9. ಸಿರಾಕನ ಗ್ರಂಥ 18ನೇ ಅಧ್ಯಾಯ ವಾಕ್ಯ 9. ಮನುಷ್ಯನ ಆಯುಷ್ ಕಾಲ ಹೆಚ್ಚೆಂದರೆ 100 ವರುಷ. ನೋಡಿ, ಸಿರಾಕ್ ಏನ್ ಹೇಳ್ತಾನೆ ಇಲ್ಲಿ? 90-10 ಹೇಳುತ್ತೆ ನಮ್ಮ ಆಯುಷ್ ಕಾಲ 70 ವರುಷ, ಹೆಚ್ಚಾಗಿದ್ದರೆ ಬಲ 80 ವರುಷ. ಸಿರಾಕ ಹೇಳ್ತಾನೆ ಮನುಷ್ಯನ ಆಯುಷ್ ಕಾಲ ಹೆಚ್ಚೆಂದರೆ 100 ವರುಷ. ಸಿಕ್ಕಿದ್ರೆ ನಮ್ಗೆ ಸಿಗ್ಬೋದು. ಶತಾಯುಷಿಗಳು ಬಹಳ ಅಪರೂಪ. ಈಗ 50-55 ಆದ ನಂತರ ಮನುಷ್ಯನ ಜೀವನ ಏನಾಗುತ್ತೆ ನಮಗೆ ತಿಳಿದಿದೆ. ನಮ್ಮ ಆಯುಷ್ ಕಾಲ 70 ವರುಷ. ಸಂತೋಷವಾಗಿ ಬಾಳೋಣ, ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ಬಾಳೋಣ, ಒಳ್ಳೆಯದನ್ನು ಮಾಡೋಣ. ಹೆಚ್ಚಾಗಿದ್ದರೆ ಬಲ 80 ವರುಷ. ನಿನ್ನ ಕೋಪದ ಪ್ರತಾಪವನ್ನು ಬಲ್ಲವರಾರು, ಭಯಂಕರ ರೌದ್ರವನ್ನು ಅನುಭವಿಸುವವರಾರು. ನೋಡಿ, ದೇವರಲ್ಲಿ ಹೇಗೆ ತಾಳ್ಮೆ ಇದೆ, ಪ್ರೀತಿ ಇದೆ, ಹಾಗೇನೆ ಅವರಲ್ಲೂ ಕೂಡ ಭಯಂಕರ ರೌದ್ರಾವತಾರವಿದೆ. ಅದು ಯಾವಾಗ ಹೊರಗೆ ಬೀಳುತ್ತೆ ನಮ್ಗೆ ಗೊತ್ತಿಲ್ಲ. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಆದ್ದರಿಂದ ಈ ಜೀವನ ಅವಧಿ ಇದೆಯಲ್ಲ, ಅದನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನ ಉಳ್ಳಂತ ಹೃದಯವನ್ನು ನೀ ಕರುಣಿಸು. ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ. ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ. ನಿನ್ನೀ ಸೇವಕರ ಮೇಲಿರಲಿ ಮರುಕ. ಉದಯದಲ್ಲೇ ತೋಯಿ ಸೆಮ್ಮನು ನಿನ್ನ ಕೃಪೆಯಿಂದ. ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಸುಖಪಡಿಸೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕೆಡುಕನ್ನು ನಾವು ಅನುಭವಿಸಿದಷ್ಟು ವರ್ಷ ಕಾಲ.
ಓಕೆ, ಇಲ್ಲಿ ನೋಡೋಣ ನಾವು. ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು, ಈ ಪರಿಜ್ಞಾನ ಉಳ್ಳಂಥ ಹೃದಯವನ್ನು ನೀ ಕರುಣಿಸು. ಪರಿಜ್ಞಾನ ಉಳ್ಳ ಹೃದಯ ನಮಗೆ ಕರುಣಿಸು. ಪ್ರಭು, ತಿರುಗಿ ಬಾ, ಕೋಪವೆಷ್ಟರ ತನಕ ನಿನ್ನೀ ಸೇವಕರ ಮೇಲಿರಲಿ ಮರುಕ. ನೋಡಿ, ಈ ಸೇವಕರ ನಮ್ಮ ಮೇಲೆ ಮರುಕ ತೋರು, ಕರುಣೆ ತೋರು, ದಯೆ ತೋರು. ಉದಯದಲ್ಲೇ ತೋಯಿ ಸೆಮ್ಮನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಉದಯದಲ್ಲಿ ತೊಯಿಸೆಮ್ಮನು ನಿನ್ನ ಕೃಪೆಯಿಂದ ಹರ್ಷಿಸಿ ಆನಂದಿಸುವೆವು ಆಗ ದಿನವಾದ್ಯಂತ. ಸುಖಪಡಿಸೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕೆಡುಕನ್ನು ನಾವು ಅನುಭವಿಸಿದಷ್ಟು ವರ್ಷ ಕಾಲ. ಸುಖಪಡಿಸೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕೆಡುಕನ್ನು ನಾವು ಅನುಭವಿಸಿದಷ್ಟು ವರ್ಷ ಕಾಲ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಪ್ರಕಟವಾಗಲಿ ನಿನ್ನ ರಕ್ಷಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮ ಆಶೀರ್ವಾದ ನಮಗೆ ಬೇಕು. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಹೌದು, ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ನಮಗೆ ಸಫಲತೆಯನ್ನು ನೀಡುವವರು ನೀವೇ ಸ್ವಾಮಿ. ಮುಂದಿನ ಕೀರ್ತನೆ 91. ಅನೇಕರಿಗೆ ಈ ಕೀರ್ತನೆ 91 ಬೈಹಾಟಿದೆ, ಕಂಠಪಾಠವಾಗಿದೆ. ಏಕೆಂದರೆ ಇದೊಂದು ಬಹಳ ಸುಮಧುರವಾದ, ಶಕ್ತಿಯುತವಾದ ಕೀರ್ತನೆ. ದೇವರ ಆಶ್ರಿತರು ಸುರಕ್ಷಿತರು. ದೇವರ ಆಶ್ರಯದಲ್ಲಿ ಯಾರಿದ್ದಾರೆ, ಇದರ ಮೇಲೆ ಒಂದು ನಾವು ಹಾಡು ಕೂಡ ಬರೆದ್ವಿ ಬ್ರದರ್ ಟಿ ಕೆ ಜಾರ್ಜ್ರವರು. ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರು, ಯಾವ ಕೇಡು ನಮಗೂ ಬರುವುದಿಲ್ಲ. ನೋಡಿ, ಈ ಕೀರ್ತನೆಯನ್ನು ನಾವು ಓದೋಣ. ಈ ಕೀರ್ತನೆಯಲ್ಲಿ 1ರಿಂದ 16 ವಾಕ್ಯಗಳಿವೆ. ಈ ಕೀರ್ತನೆ ನಮಗೆ ಆಶೀರ್ವಾದವಾಗಲಿ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವೂ ನಾನು ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲೇ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲೇ. ಅಂತ ಕೇಡೊಂದು ಬಾರದು ನಿನ್ನ ಪಾಲಿಗೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ಪ್ರಭುವನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ, ಹಾನಿಯೊಂದು ನಿನಗೆ ಸಂಭವಿಸದು, ಕೆಡಕು ನಿನ್ನ ಗೂಡಾರದ ಬಳಿ ಸುಳಿಯದು. ನೀನು ಹೋದೆಡೆಯೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ. ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು, ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆಯಿಟ್ಟಾಗ ಕಿವಿಗುಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನಿತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯ ನವನಿಗೆ ಮನಗಾಣಿಸುವೆನು. ಆದ್ಮೇಲೆ ಒಂದೊಂದು ಮಾತುಗಳು ಈ ಕೀರ್ತನೆಯ ಬಹಳ ಒಂದು ಸ್ಪರ್ಶವಾಗುವಂಥ ಮಾತುಗಳು ಮತ್ತು ರಕ್ಷಣೆಯ ಕವಚದ ಮಾತುಗಳು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ವಾಕ್ಯ 17, ದೇವರ ವಾಕ್ಯ ಪವಿತ್ರಾತ್ಮರ ಕೊಡುಗೆ ನಿಮಗೆ ಖಡ್ಗವಾಗಿರಲಿ ಅಂದಂತೆ. ಖಂಡಿತವಾಗಿಯೂ ದೇವರ ವಾಕ್ಯ ಖಡ್ಗ, ಪವಿತ್ರಾತ್ಮರ ಕೊಡುಗೆ. ಈ ವಾಕ್ಯದಲ್ಲಿ ಪವಿತ್ರಾತ್ಮರು ಕೆಲಸ ಮಾಡ್ತಾರೆ. ಅನೇಕರಿಗೆ ಈ ಕೀರ್ತನೆ ಸಂರಕ್ಷಣೆ ಕೊಟ್ಟಿದೆ. ಅನೇಕರಿಗೆ ಈ ಕೀರ್ತನೆ
ಅವಘಡದಿಂದ ರಕ್ಷಿಸಿದೆ, ಕೇಡುಗಳಿಂದ, ಅನಾಹುತಗಳಿಂದ, ಅನಾರೋಗ್ಯಗಳಿಂದ ತಪ್ಪಿಸಿದೆ. ಆ ಬಲಶಾಲಿಯಾದ ಒಂದು ವಿಶೇಷ ಕೀರ್ತನೆ 91. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಅಂದರೆ ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತರು. ಹೇಗೆ ಸುರಕ್ಷಿತರಾಗಲು ಸಾಧ್ಯ? ನಮ್ಮಲ್ಲಿ ಏನು ಬೇಕು ಸುರಕ್ಷತೆಗೆ? ನಮಗೆ ಬೇಕು ಪ್ರಾರ್ಥನೆ. ನೋಡಿ, ಪ್ರಾರ್ಥನೆಯಲ್ಲಿದೆ ಅಲ್ಲಿ ಯಾತನೆ ಇರುವುದಿಲ್ಲ. ಯಾತನೆ ಇದ್ದರೂ ಜಯಿಸುವ ಶಕ್ತಿ ದೇವರು ನಮಗೆ ಕರುಣಿಸುತ್ತಾರೆ. ಆದ್ದರಿಂದ ನೀವು ಈ ಕೀರ್ತನೆ ಆಧಾರದ ಮೇಲೆ ಕೀರ್ತನೆ 34, ಕೀರ್ತನೆ 23 ಹಾಗೂ ಕೀರ್ತನೆ 121 ಇವುಗಳನ್ನು ನೀವು ಆಧಾರವಾಗಿ ಓದ್ಬಹುದು. ಕೀರ್ತನೆ 121 ನೋಡಿ, ಅದು ಏನು ಹೇಳುತ್ತೆ ಈ ಕೀರ್ತನೆ? ಕಾಯಲೋ ದೇವನೇ, ನನ್ನನ್ನು ಕಾಯು. ಏಕೆಂದರೆ ನನಗೆ ಎಲ್ಲಿಂದ ರಕ್ಷಣೆ ಬರುವುದು? ಪ್ರಭುವಿನಿಂದ ರಕ್ಷಣೆ ಬರುವುದು. ಕೀರ್ತನೆ 121 ವಾಕ್ಯಗಳಿವೆ. ಹಾಗೆಯೇ ಕೀರ್ತನೆ 34 ನಿಮಗೆ ತಿಳಿದಿದೆ. ಕೀರ್ತನೆ ನಾವು ಧ್ಯಾನಿಸಿದ್ದೀವಿ. ಕೀರ್ತನೆ 34 ಪ್ರಭುವಿನ ಅಭಿಮಾನ. ನೋಡಿ, ಬೇಡಿಕೊಳ್ಳಲು ಕೊಟ್ಟನಾಥ ಸದುತ್ತರವನು, ಭಯ ಭೀತಿಯಿಂದೆನ್ನನು ಮುಕ್ತನಾಗಿಸಿಹನು. ಆತನತ್ತ ತಿರುಗಿದ ಮುಖ ಅರಳುವುದು, ಲಜ್ಜೆಯಿಂದೆಂದಿಗೂ ಕುಂದಿ ಹೋಗದು. ಹಾಗೆಯೇ ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ, ನೆರವೀವನವರ ಕಷ್ಟ ನಿವಾರಣೆಗೆ. ಸನಿಹದಲ್ಲಿಹನು ಪ್ರಭು ಭಗ್ನ ಹೃದಯಗಳಿಗೆ, ಉದ್ಧಾರಕನಾಥನು ಮನಸ್ಸು ಕುಗ್ಗಿದವರಿಗೆ. ಸಜ್ಜನನಿಗೊದಗುವ ಸಂಕಟಗಳು ವಿಪರೀತ, ಪ್ರಭುವೆಲ್ಲವನ್ನು ನಿವಾರಿಸುವುದು ನಿಶ್ಚಿತ. ಕಾಪಾಡುವನು ಅವನೆಲುಬುಗಳೆಲ್ಲವನ್ನು, ಮುರಿಯ ಬಿಡನು ಪ್ರಭು ಅವುಗಳಲ್ಲೊಂದನ್ನು. 34 ವಾಕ್ಯ 4, 5 ವಾಕ್ಯ 17-20. ಹಾಗೆಯೇ ಕೀರ್ತನೆ 23 ನಮಗೆ ಈ ಕೀರ್ತನೆ ಆಧಾರದ ಮೇಲೆ ನಾವು ನೋಡುವುದಾದ್ರೆ, ದೇವನೆನ್ನ ಕುರಿಗಾಹಿ. ನಮಗೆ ಗೊತ್ತಿದೆ, ಒಳ್ಳೆ ಕುರುಬನೇಸು ನನ್ನ ಜೊತೆ ಇರುವಾಗ ಕುಂದು ಕೊರತೆಯೇ ಇಲ್ಲ ನನಗೆ ಈಗ. ಹಸಿರುಗಾವಲಲ್ಲಿ ನನ್ನ ತಂಗಿಸುವನು. ಆ ಕೀರ್ತನೆ ಒಳ್ಳೆಯ ಮೇಷಪಾಲಕ ಅಥವಾ ಒಳ್ಳೆಯ ಕುರುಬ. ಅಂದರೆ ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಇವತ್ತು ನಮಗೆ ಏನು ಬೇಕು? ಸುರಕ್ಷತೆ. ಈ ಕೋವಿಡ್, ಒಮ್ರಿಕೋನ್, ಕ್ಯಾನ್ಸರ್, ಮಾರಣಾಂತಿಕ ಕಾಯಿಲೆಗಳಿಂದ, ಅನಾರೋಗ್ಯಗಳಿಂದ, ಶೀತ, ಕೆಮ್ಮು, ಜ್ವರ ಇವುಗಳಿಂದ, ನಮಗೆ ಡೆಂಗ್ಯೂ ಕಾಯಿಲೆಗಳಿಂದ ನಮಗೇನು ಬೇಕು? ನಮಗೆ ರಕ್ಷಣೆ ಬೇಕು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಯಾರನ್ನು? ದೇವರೇ ನನ್ನ ದುರ್ಗ, ದೇವರೇ ನನ್ನ ರಕ್ಷಕ, ದೇವರೇ ನಾ ನಂಬಿದ ದೇವರು. ಆದ್ದರಿಂದ ಅವರು ನನ್ನನ್ನು ಎಂದೂ ಕೈ ಬಿಡುವುದಿಲ್ಲ. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ನೋಡಿ, ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ ಇರಬಹುದು, ನಮ್ಮ ಮೇಲೆ ಹೊಂಚು ಹಾಕುವ ಜನರು, ಅಥವಾ ಬೇಟೆಯಾಡುವ ಸೈತಾನ ನಮ್ಮನ್ನು ನಾಶ ಮಾಡಲು. ಸೈತಾನನು ಕಳ್ಳನು ಬರುವುದು, ಕದಿಯಲು, ಕೊಲ್ಲಲು, ನಾಶ ಮಾಡಲು. 10 ನಾವು ಓದ್ತೀವಿ ಯೋಹಾನ ಶುಭ ಸಂದೇಶದಲ್ಲಿ. ಹಾಗೆಯೇ ಮತ್ತಾಯನ ಶುಭ ಸಂದೇಶದಲ್ಲಿ ಒಮ್ಮೆ ಬಿಟ್ಟು ಹೋದ ದೆವ್ವ ಮತ್ತೆ 7 ದೆವ್ವಗಳೊಂದಿಗೆ ಬರುವಂಥ ಘಟನೆಯನ್ನು ಕೂಡ ನಾವು ಓದ್ತೀವಿ. ತಪ್ಪಿಸುವಾತನು ಬೇಟೆಗಾರನ ಬಲೆಯಿಂದ, ಪಾಪದಿಂದ ಹಾಗೂ ಪಾಪದ ಈ ಪ್ರಲೋಭನೆಗಳಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಇವತ್ತು ಮಾರಕ ವ್ಯಾಧಿಗಳು ನಮಗೂ ತಿಳಿದಿವೆ. ಈ ಕೋವಿಡ್ ಹಲವು ವರ್ಷಗಳಿಂದ ನಮ್ಮ ಮಧ್ಯೆ ಬಾಧಿಸ್ತಾ ಇದೆ. ಅದನ್ನು ಒಮ್ರಿಕೋನ್ ರೂಪಾಂತರವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿವಿಧ ರೂಪದಲ್ಲಿ ಈ ಸಾಂಕ್ರಾಮಿಕ ಪಿಡುಗುಗಳು ನಮ್ಮನ್ನು ಆಕ್ರಮಿಸ್ತವೆ. ನಾವೇನು ಮಾಡ್ತೀವಿ? ಸಾಂಕ್ರಾಮಿಕ ಪಿಡುಗುಗಳಿಗೆ ಭಯಪಡ್ತೀವಿ, ದೇವರಿಗೆ ವಿಧೇಯರಾಗಲ್ಲ. ಆದರೆ ಇವತ್ತು ನಾವು ಸಾಂಕ್ರಾಮಿಕ ಪಿಡುಗುಗಳಿಗೆ ಭಯಪಡದೆ ದೇವರಿಗೆ ವಿಧೇಯರಾಗಿ ಬಾಳಿದಾಗ ಖಂಡಿತವಾಗಿಯೂ ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ಈಗ ನೋಡಿ, ಹುದುಗಿಸುವನು ತನ್ನ ಗರಿಗಳ. ನೀವು ಹಳೆ ಒಡಂಬಡಿಕೆಯಲ್ಲಿ ಯೆಶಾಯ 40 ವಾಕ್ಯ 31 ನಾನು ಓದ್ತೀನಿ ನೋಡಿ. ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನವನ್ನು ಹೊಂದುವರು, ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು, ಓಡಿದರು ದಣಿಯರು, ನಡೆದರು ಬಳಲರು. ಅಂದ್ರೇನು?
ಸರ್ವೇಶ್ವರನನ್ನು ಎದುರು ನೋಡುವವರು ಹೊಸ ಚೇತನ ಹೊಂದುವರು. ರೆಕ್ಕೆ ಚಾಚದ ಹದ್ದು. ಬೈಬಲಲ್ಲಿ ಹದ್ದಿನ ಬಗ್ಗೆ ವಿಶೇಷವಾಗಿ, ಯಾಕಂದರೆ ಹದ್ದು ಒಂದು ಬಹಳ ಬಲಶಾಲಿಯಾದ ಹಕ್ಕಿ, ಪಕ್ಷಿ. ಅದರ ಕೊಕ್ಕು, ಅದರ ಕಾಲು ಬಹಳ ಸ್ಟ್ರಾಂಗ್, ಅದರ ರೆಕ್ಕೆ. ಅಂದರೆ ಏನು ಅರ್ಥ ಇಲ್ಲಿ? ಈ ರೆಕ್ಕೆಗಳು ಬಲಶಾಲಿ. ದೇವರ ರೆಕ್ಕೆ ಅಂದರೆ ದೇವರ ಆಶ್ರಯ. ಆ ರೆಕ್ಕೆಗಳ ಅಡಿಯಲ್ಲಿ ಅದು ರಕ್ಷಣಾ ಕವಚ ಇರಬಹುದು. ಯೇಸುವಿನ ಪರಿಶುದ್ಧ ರಕ್ತ, ದೈವಿಕ ಕರುಣೆ. ನಾವು ಪ್ರಾರ್ಥಿಸುವಾಗ, ಜಪಸರ ಪ್ರಾರ್ಥನೆ, ದೇವರ ವಾಕ್ಯ ಓದುವಾಗ, ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ. ಈ ಮರಿಗಳು ಏನಾಗುತ್ತೆ, ತಾಯಿಯ ಆ ರೆಕ್ಕೆ ಅಡಿಯಲ್ಲಿ ಹೋದಾಗ ಅದು ಬಲಶಾಲಿಯಾಗಿರ್ತವೆ. ಇನ್ನು ಕೆಲವು ಹಕ್ಕಿಗಳು ನಾನು ನೋಡಿದ್ದೀನಿ, ಏನೋ ಕಷ್ಟ ಬಂದಾಗ ಹಕ್ಕಿಗಳನ್ನು ಒಳಗಡೆ ಇಟ್ಕೊಂಡು ಹಾರುವ ಹೊತ್ತು ಅದು ಓಡುವ ಶಕ್ತಿ ಸಿಗುತ್ತೆ. ಅದನ್ನು ಹಿಡಿಯುವವರು ಅಥವಾ ಯಾರಾದರೂ ಅದಕ್ಕೆ ಆಕ್ರಮಣ ಮಾಡುವವರಿಗೆ ಗೊತ್ತಾಗಲ್ಲ. ಅಂದರೆ ಅಂಥ ಒಂದು ರಕ್ಷಣಾ ಕವಚ ಆ ರೆಕ್ಕೆಗಳು. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ಆತನ ಮಾತು ರಕ್ಷಣಾ ಕವಚ. ದೇವರ ವಾಕ್ಯ ಸತ್ಯ, ದೇವರ ವಾಕ್ಯ ನಿತ್ಯ, ದೇವರ ವಾಕ್ಯ ಪವಿತ್ರಾತ್ಮದ ಆಶೀರ್ವಾದ. ಆ ದೇವರ ವಾಕ್ಯದಲ್ಲಿ ರಕ್ಷಣೆಯ ಕವಚವಿದೆ. ಇವತ್ತು ಬೈಬಲ್ ಗ್ರಂಥ, ದೇವರ ವಾಕ್ಯದಲ್ಲಿ ನಮಗೆ ರಕ್ಷಣೆಯ ಕವಚವಿದೆ. ಅದಕ್ಕೆ ನಾವು ದೇವರ ವಾಕ್ಯವನ್ನು ಓದತಕ್ಕದ್ದು, ಅದರಲ್ಲಿ ನಾವು ಆಳವಾಗಿ ಹಿಡಿಯತಕ್ಕದ್ದು ಮತ್ತು ದೇವರ ವಾಕ್ಯದಲ್ಲಿ ನಾವು ಬೆಳೆಯತಕ್ಕದ್ದು. ವಾಕ್ಯ 5, ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರು ಬರುವ ಬಿರುಸು ಬಾಣಕ್ಕೆ. ನೀನು ಅಂಜಬೇಕಾಗಿಲ್ಲ ಇರುಳಿನ ದುರಿತ, ಕತ್ತಲೆಯಲ್ಲಿ ಆಗೋ ಯಾವುದಕ್ಕೂ ನೀನು ಅಂಜಬೇಕಾಗಿಲ್ಲ, ಭಯಪಡಬೇಡ. ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ. ಅಂದರೆ ಈ ಬಾಣಗಳು ಇರಬಹುದು. ಇವತ್ತು ಬಾಣಗಳು, ಈ ವೈರಸ್ಗಳು ನಮ್ಮನ್ನು ಕಾಡ್ತಾ ಇವೆ, ನಮ್ಮ ವಿರುದ್ಧ ಹೋರಾಡ್ತಾ ಇವೆ. ನಮ್ಮನ್ನು ಅವು ನಾಶ ಮಾಡಲಾರವು. ವಾಕ್ಯ 6, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ನಾವು ಇವುಗಳು ಯಾವುದು ನಿಮಗೆ ಬಾಧ್ಯ ಕೊಡುವುದಿಲ್ಲ. ಮಾಟ, ಮಂತ್ರ, ಕಣೆ, ಶಕುನ, ತಾಯ್ತ ಏನೇ ಇದ್ದರೂ ಭಯಪಡಬೇಡಿ. ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ. ನೋಡಿ, ನಿಮ್ಮ ಪಕ್ಕದಲ್ಲೇ 1000 ಹೆಣಗಳು ಬಿದ್ದರು, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ. ಅಂದರೆ ಹೆಣದ ರಾಶಿಯ ಮಧ್ಯೆ. ನಮ್ಗೆ ಗೊತ್ತು, ಕೆಲವು ಸರಿ ಇಂಥ ಅನುಭವಗಳು, ಯುದ್ಧಗಳು, ಜಗಳಗಳು, ಸಾಂಕ್ರಾಮಿಕ ಪಿಡುಗುಗಳು ಅಥವಾ ಸುನಾಮಿಗಳು ಬಂದಾಗ, ನಾವು ಬದುಕುಳಿದಾಗ ಅಕ್ಕಪಕ್ಕದಲ್ಲಿ ಇವುಗಳನ್ನು ನಾವು ನೋಡಿದಾಗ ಹೆಂಗಾಗಬಹುದು. ಅಥವಾ ನಾವು ಅವಘಡಕ್ಕೆ ಅಲ್ಲಿ ಹೋದಾಗ ಅವಘಡವಾಗಿದೆ ಒಂದು ಸ್ಥಳ, ಹೆಣಗಳು ಬಿದ್ದಿವೆ. ಅಥವಾ ನಾವು ಆ ವಾಹನದಲ್ಲಿದ್ದೀವಿ, ನಮ್ಮವರು ನಾವು ಕಳ್ಕೊಂಡ್ವಿ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲೇ. ಅಂತ ಕೇಡೊಂದು ಬಾರದು ನಿನ್ನ ಪಾಲಿಗೆ. ನಿನ್ನ ಪಾಲಿಗೆ ಯಾವ ಕೇಡು? ನಮಗೆ ಗೊತ್ತಿದೆ, ಹೋದ ವರ್ಷ ಎಷ್ಟೋ ಮಂದಿ ಕೊರೋನಾದಲ್ಲಿ ಹೆಣಗಳು ನಾವು ನೋಡಿದ್ದೀವಿ. ಪ್ರತಿನಿತ್ಯ ಈ TV ಚಾನೆಲ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಇದನ್ನೇ ನೋಡಿ ನಮ್ಮ ಆತ್ಮೀಯರನ್ನು ಕಳೆದುಕೊಂಡಿದ್ದೀವಿ. ಆ ಒಂದು ದುಃಖ ನಮ್ಮಲ್ಲಿ ಇನ್ನೂ ಇದೆ. ಯಾಕಂದರೆ ಅಂಥ ಕೇಡೊಂದು ಬಾರದು ನಿನ್ನ ಪಾಲಿಗೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೋಡುವೆ. ನೀನಿದನ್ನು ಕಣ್ಣಾರೆ ಕಾಣುವೆ, ದುರುಳರು ಎಷ್ಟೋ ಮೆರೀಬಹುದು ಈ ಲೋಕದಲ್ಲಿ, ಆದರೆ ಅವರ ದಂಡನೆಯನ್ನು ನೀನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ. ನೋಡಿ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ಆತ್ಮೀಯರೇ, ಏನು ಹೇಳುತ್ತೆ ನೋಡ್ರಿ, ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ. ನಮ್ಗೆ ಯಾರು ನಿವಾಸ? ಈ ಜೀವ ಕೊಟ್ಟ ದೇವರು, ಪರಾತ್ಪರ ದೇವರು. ಮೊದಲನೇ ಆಜ್ಞೆ, ನಿಜವಾದ ಏಕದೇವರನ್ನು ಆರಾಧಿಸು, ಆ ದೇವರಿಗೆ ಸ್ಥಳ ಕೊಡು. ಪರಾತ್ಪರ ದೇವರ ಮೊರೆ ಹೊಕ್ಕಿದ್ದೀವಿ, ನಿಜ ದೇವರನ್ನು ಆರಾಧಿಸ್ತಾ ಇದ್ದೀವಿ, ಸೃಷ್ಟಿಕರ್ತರನ್ನು ಆರಾಧಿಸ್ತಾ ಇದ್ದೀವಿ. ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿರುವುದರಿಂದ, ಅವರನ್ನೇ ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ ಹಾನಿಯೊಂದು ನಿನಗೆ ಸಂಭವಿಸದು. ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ಹಾನಿಯೊಂದು ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು. ಅಂದರೆ
ಪರಾತ್ಪರ ದೇವರು ನಮ್ಮ ಜೊತೆ ಇರುವಾಗ ಯಾವ ಕೆಡುಕು, ಯಾವ ಸೋಂಕು ನಮ್ಮ ಗುಡಾರದ ಬಳಿ ಸುಳಿಯುವುದಿಲ್ಲ, ಬರುವುದಿಲ್ಲ. ಅದಕ್ಕಾಗಿ ನಮಗೆ ಕುಟುಂಬ ಪ್ರಾರ್ಥನೆ, ಜಪಸರ, ದೈವಿಕ ಕರುಣೆ ಇದೆಲ್ಲವನ್ನು ನಾವು ಮಾಡ್ತೀವಿ. ದೇವರ ವಾಕ್ಯವನ್ನು ಓದ್ತೀವಿ. ಹಾನಿಯೊಂದು ನಮಗಾಗದು. ನೀನು ಹೋದೆಡೆಯಲ್ಲೆಲ್ಲ, ವಾಕ್ಯ 11, ನೀನು ಹೋದೆಡೆಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ. ಅಂದರೆ ನಮ್ಮ ಪ್ರತಿಯೊಬ್ಬರಿಗೂ ನಮ್ಗೆ ಗೊತ್ತಿದೆ, ನಮಗೆ ಯಾವ ದೂತರಿದ್ದಾರೆ? ಗಾರ್ಡಿಯನ್ ಏಂಜಲ್ಸ್, ನಮ್ಮನ್ನು ಸಂರಕ್ಷಿಸುವ ದೂತರಿದ್ದಾರೆ. ಅವರಿಗೆ ಆಜ್ಞೆ ದೇವರು ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾರೆ? ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲೇ. ನೋಡಿ, ಸೈತಾನ ಯೇಸುವಿಗೆ ಆ ಬೆಟ್ಟದ ತುದಿ ಮೇಲೆ ಹೋಗಿ ಹಾರಂತ ಹೇಳ್ತಾನೆ. ಹಾರುವಾಗ ಇದನ್ನೇ ಕೋಟ್ ಮಾಡ್ತಾನೆ. ಇದನ್ನೇ ಅವನಿಗೆ ಯೇಸುವಿಗೆ, ಏಕೆಂದ್ರೆ ಯೇಸುವಿಗೆ ದೇವರ ವಾಕ್ಯ ಗೊತ್ತಿತ್ತು. ಮನುಷ್ಯನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಅನ್ನುವಾಗ ಸೈತಾನ ದೇವರ ವಾಕ್ಯ ತಗೊಳ್ತಾನೆ. ಇವತ್ತು ಅನೇಕರು ನಮ್ಮನ್ನು ಮಿಸ್ಗೈಡ್ ಮಾಡಬಹುದು ದೇವರ ವಾಕ್ಯ ಹಿಡ್ಕೊಂಡೆ. ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಕದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲೇ. ಯೇಸು ಹೇಳ್ತಾರೆ, ನಿನ್ನ ದೇವರಾದ ಸರ್ವೇಶ್ವರನ್ನು ಪರೀಕ್ಷಿಸಬೇಡ. ನಾವು ಕೆಲವು ಸರಿ ಬ್ಲೈಂಡ್ಲಿ ಆಗಿ ಒಂದು ವಾಕ್ಯ ತೆಗಿತೀವಿ, ಕಣ್ಣು ಮುಚ್ಚಿ. ಹಾಗೆ ಮಾಡುವುದು ತಪ್ಪು. ವಾಕ್ಯಗಳೊಡನೆ ಆಟ ಆಡಬೇಡಿ. ವಾಕ್ಯಗಳನ್ನು ಓದಿ, ಜೀರ್ಣಿಸಿ, ಅನುಭವಿಸಿ, ಪ್ರಾರ್ಥಿಸಿ, ದೇವರ ಕರುಣೆ ನಿಮಗೆ ಸಿಗುತ್ತೆ. ಆದ್ದರಿಂದ ನೀನು ಹೋದಡೆಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾಥ ಕಟ್ಟಳೆ ತನ್ನ ದೂತರಿಗೆ ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರವರು ಕೈಗಳಲ್ಲೇ. ಅಂದರೆ ನಿನ್ನನ್ನು ರಕ್ಷಿಸುವರು ಅವರು. 13ನೇ ವಾಕ್ಯ, ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. ಅದನ್ನೇ ಮತ್ತಾಯನ ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ನೋಡಿ, ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ, 16ನೇ ಅಧ್ಯಾಯ ವಾಕ್ಯ 15, ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ. ವಿಶ್ವಾಸವಿಟ್ಟು ದೀಕ್ಷಾಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು, ವಿಶ್ವಾಸಿಸದೆ ಇರುವವನು ಖಂಡನೆಗೆ ಗುರಿಯಾಗುವನು. ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು. ಅಂದರೆ ಸಿಂಹಗಳ ಮೇಲೂ, ನೋಡಿ ಇಲ್ಲಿ ಏನು ಹೇಳ್ತಾರೆ, ಸಿಂಹಗಳ ಮೇಲೂ ಸರ್ಪಗಳ ಮೇಲೂ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ ಅಂತ ಶಕ್ತಿ ನಮಗೆ ಯೇಸು ಕೊಡ್ತಾರೆ. ಅದರಿಂದ ಯಾವುದು ನಮಗೆ ಹಾನಿ ಮಾಡುವುದಿಲ್ಲ, ಯಾವುದು ನಮ್ಮ ಗೂಡಾರದ ಬಳಿ ಸುಳಿಯುವುದಿಲ್ಲ. ಗೂಡಾರ ಅಂದರೆ ದೇಹ, ಆತ್ಮ, ಮನಸ್ಸು, ಕಾನ್ಷಿಯಸ್, ಅನ್ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಮೈಂಡ್. ಅದಕ್ಕೆ ನಾವು ದೇವರಲ್ಲಿ, ಪರಾತ್ಪರ ಪ್ರಭುವಿನಲ್ಲಿ ನಾವು ಮೊರೆ ಹೊಕ್ಕಿ ಆತನೇ ನಿವಾಸವಾಗಿ ಮಾಡಿಕೊಳ್ಬೇಕು. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು. ದೇವರು ಹೇಳ್ತಾರೆ, ನನ್ನ ಭಕ್ತನು, ನನ್ನ ವಿಶ್ವಾಸಿಗಳಾದುದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ಅದಕ್ಕಾಗಿ ನಾವು ದೇವರ ನಾಮ, ಯೇಸುವಿನ ನಾಮವನ್ನು ಅರಿತವರಾಗಬೇಕು. ಸಂತ ಪೇತ್ರ ಹೇಳ್ತಾನೆ 4:12 ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ, ಈ ನಾಮದಿಂದಲ್ಲದೆ ಬೇರಾವ ನಾಮದಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆನು ಅವನನ್ನು, ನನ್ನ ನಾಮವನ್ನು ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು. ನೋಡಿ, ಮೊರೆ ಇಟ್ಟಾಗ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು. ಅವನನ್ನು ಉದ್ಧರಿಸಿ ಘನಪಡಿಸುವೆನು, ದೀರ್ಘಾಯಸ್ಸನ್ನು ಇತ್ತು ತೃಪ್ತಿಪಡಿಸುವೆನು. ನಾನು ನೀಡುವ ಮುಕ್ತಿಯನ್ನವನಿಗೆ ಮನಗಾಣಿಸುವೆನು. ಇದು ಬಹಳ ಮುಖ್ಯ. ನಾನು ಆತನಿಗೆ ನೀಡುವ ಮುಕ್ತಿಯನ್ನು ಮನಗಾಣಿಸುವೆನು. ಮೊರೆ ಇಟ್ಟಾಗ, ನಾವು ಇವತ್ತು ದೇವರಲ್ಲಿ ಮೊರೆ ಇಡ್ತಾ ಇದ್ದೀವಿ, ಕೀರ್ತನೆಯೊಂದಿಗೆ ಪ್ರಾರ್ಥನೆ, ನಮ್ಮ ಯಾತನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ದೇವರು ನಮ್ಮ ಸಂಗಡವಿದ್ದು ನಮಗೆ ಜಯ ಕೊಟ್ಟೇ ಕೊಡುತ್ತಾರೆ ಎಂಬ ದೃಢ ನಂಬಿಕೆ ನಮ್ಮದಾಗಿರಬೇಕು. ದೀರ್ಘಾಯಸ್ಸನ್ನು ಇತ್ತು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಇದೋ ತಂದೆಯೇ, ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಇವತ್ತು 2 ಕೀರ್ತನೆಗಳನ್ನು 90-91 ಕೀರ್ತನೆಯನ್ನು ನಾವು ಧ್ಯಾನಿಸಿದ್ದೇವೆ. ಪರಾತ್ಪರನ
ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಇದೋ ಮಕ್ಕಳ ಸಂರಕ್ಷಣೆಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಯಾವ ಹಾನಿಯು ನಮ್ಮ ಗುಡಾರದ ಬಳಿ ಬರದು ದೇವ. ನೀ ನಮ್ಮ ಜೊತೆಗಿದ್ದಾಗ ನಿಮ್ಮ ಜೊತೆಗೆ ಬಾಳುವುದೇ ಚಂದ, ಸಂತೋಷ. ನಮ್ಮ ದೇಹ, ಆತ್ಮ, ಮನಸ್ಸುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸು. ನಮ್ಮ ಆಶ್ರಯ ದುರ್ಗವು ನೀನೇ ಆಗಿದ್ದಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆ, ನಿಮ್ಮ ದೈವಿಕ ಕರುಣೆ ನಮ್ಮ ಮೇಲೆ, ನಮ್ಮ ಕುಟುಂಬಗಳ ಮೇಲೆ, ಮಕ್ಕಳ ಮೇಲೆ ಹರಿಯಲಿ. ಪ್ರಸಕ್ತ ಸಂಕಟದಿಂದ, ಎಲ್ಲ ಸಾಲ ಸೋಲುಗಳಿಂದ, ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಿ ಸೌಖ್ಯ ನೀಡಿರಿ ಪ್ರಭುವೆ. ನಮ್ಮ ಬಲಹೀನತೆಯನ್ನು ಮನ್ನಿಸಿ ನಮ್ಮನ್ನು ಅಭಿಷೇಕಿಸಿರಿ ಪ್ರಭುವೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿರಿ ಯೇಸುವೆ. ಯೇಸುವೆ, ನಿಮ್ಮ ನಾಮ ಮಹತ್ತರವಾದ ನಾಮ. ನಿಮ್ಮ ನಾಮದ ಪ್ರಯುಕ್ತ ನಮ್ಮನ್ನು ರಕ್ಷಿಸುತ್ತಿ ಅಂತ ನೀವು ಹೇಳಿದ್ದೀರಿ ಸ್ವಾಮಿ. ಈ ಕೀರ್ತನೆಗಳ ಆಶೀರ್ವಾದಗಳು, ವರಗಳು ನಮಗೆ ಲಭ್ಯವಾಗಲಿ. ನಮ್ಮ ಜೀವನ ನಿಮಗೆ ಮುಡಿಪಾಗಿಟ್ಟು ಕೊನೆ ಉಸಿರಿರವರೆಗೆ ನಿಮಗಾಗಿ ಬಾಳಲು ಕೃಪೆಯನ್ನು ನೀಡಿರಿ, ಅನುಗ್ರಹವನ್ನು ನೀಡಿರಿ. ಆರೋಗ್ಯ ಭಾಗ್ಯದಲ್ಲಿ ನಮ್ಮನ್ನು ಕಾಪಾಡಿರಿ. ಎಲ್ಲ ಕೇಡುಗಳಿಂದ ವಿಶ್ವವನ್ನು, ರಾಜ್ಯಗಳನ್ನು, ದೇಶಗಳನ್ನು ಅಥವಾ ನಮ್ಮ ಮುಖಂಡರುಗಳನ್ನು ಅಭಿಷೇಕಿಸಿ ಆಶೀರ್ವದಿಸಿರಿ. ಎಲ್ಲ ಸೈತಾನನ ಹಟ್ಟಹಾಸಗಳು, ಭ್ರಷ್ಟಾಚಾರ, ದುರಾಚಾರಗಳು ಬಿಟ್ಟು ಬೂದಿಯಾಗಲಿ. ಮತಾಂಧತೆ ಶಕ್ತಿ, ಸುಳ್ಳಿನ ಶಕ್ತಿಗಳು ನಿಷ್ಕ್ರಿಯಗೊಳ್ಳಲಿ. ಎಲ್ಲ ಅನಾರೋಗ್ಯದಲ್ಲಿರುವವರು ಯೇಸು ರಕ್ತದಿಂದ ತೊಳೆಯಲ್ಪಡಲಿ. ಯೇಸು ನಾಮದ ಬಲದಿಂದ ಸೌಖ್ಯ ಹೊಂದಲಿ. ಟಚ್ them Lord, anoint them Lord, heal them Lord, bless them Lord, deliver them Lord. ಯೇಸು ನಾಮದಲ್ಲಿ ನಿಮಗೆ ಜಯ. ವಾಕ್ಯದಲ್ಲಿ ಸ್ವಸ್ಥತೆ, ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೂಜ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಆಮೇನ್. ದಿವ್ಯವಾಣಿ